ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ಈಗಾಗಲೇ ಕರ್ನಾಟಕದಲ್ಲಿ ಸ್ಕೂಲ್ಗಳು ಶಾಲೆಗಳು ಆರಂಭವಾಗಿ ಒಂದಷ್ಟು ದಿನಗಳಾಯಿತು. ಸರ್ಕಾರಿ ಸ್ಕೂಲ್ಗಳು ಆರಂಭವಾಗಿ ಸರಿಸುಮಾರು ಒಂದು ವಾರಗಳೇ ಆಗಿದೆ. ಜೊತೆಗೆ ಒಂದಷ್ಟು ಖಾಸಗಿ ಶಾಲೆಗಳು ಜೂನ್ 1ನೇ ತಾರೀಕಿಗೆ ಆರಂಭಗೊಂಡಿವೆ. ಗಮನಿಸಬೇಕಾದದ್ದು, ಶಾಲೆ ಆರಂಭವಾಗಿ ಒಂದು ವಾರ ಅಥವಾ 10 ದಿನ ಕಳೆದ ಬಳಿಕ ಕೂಡ ಇನ್ನೂ ಕೂಡ 25% ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಿಗೆ ಬಹುಮುಖ್ಯವಾಗಿ ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕಗಳು ಬಂದಿಲ್ಲ. ಇದು ಜೂನ್ ತಿಂಗಳು ಶಾಲೆ ಆರಂಭವಾಗಿದೆ. ನಾವು ಗಮನಿಸಬೇಕಾದದ್ದು, ಈ ಹೊತ್ತಲ್ಲಿ ಈ ಕ್ಷಣದಲ್ಲಿ ಎಲ್ಲ ಶಾಲೆಗಳಲ್ಲಿ ಸೂಕ್ತವಾದಂಥ ಪಾಠ ಪ್ರವಚನಕ್ಕೆ ವ್ಯವಸ್ಥೆ ಇದೆಯೇ ಅನ್ನುವುದನ್ನು ಈ ತಿಂಗಳ ಆರಂಭದಲ್ಲಿ ಅವಲೋಕನ ಮಾಡಬೇಕಾಗಿತ್ತು. ಆದರೆ ನಾವು ಅಂಥ ಅವಲೋಕನದ ಬದಲಿಗೆ ಪಠ್ಯಪುಸ್ತಕದ ವಿವಾದದಲ್ಲಿ ಸಿಲುಕಿಕೊಂಡಿದ್ದೇವೆ. ವಿವಾದಕ್ಕೂ ಕೂಡ ಒಂದು ತಾತ್ವಿಕವಾದ ಕಾರಣ ಕೂಡ ಇದೆ. ಈಗ ವಿವಾದ ಯಾವತ್ತು ಆರಂಭವಾಯಿತು? ಅದೇನೋ ಪಠ್ಯಪುಸ್ತಕಗಳ PDF ಕಾಪಿಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಲಿಕ್ಕೆ ಆರಂಭ ಆದಾಗ ವಿವಾದ ಆರಂಭವಾಯಿತು. ಸೊ ಅಷ್ಟೊತ್ತಿಗೆ ಹೇಳಿಕೊಂಡ್ರು, ಅದೇನು ಬರೀ PDF ಫಾರ್ಮ್ಯಾಟ್ಗಳು, ಟೆಕ್ಸ್ಟ್ ಬುಕ್ ಮುದ್ರಣ ಇನ್ನೂ ಕೂಡ ಆಗಿಲ್ಲ, ಮುದ್ರಣ ಆದಾಗ ನೀವು ನೋಡಿ ಅದರಲ್ಲಿ ಎಲ್ಲ ಪಠ್ಯಗಳು ಇರ್ತವೆ ಅಂತ. ಎಲ್ಲ ಪಠ್ಯಗಳು ಇರ್ತವೆ ಅಂತ ಹೇಳಿದರು. ಜನ ಒಪ್ಪಿಕೊಂಡರು ಮತ್ತು ಚರ್ಚೆ, ವಾದ ಪ್ರತಿವಾದಗಳು ಭಾರಿ ತೀವ್ರವಾಗಿ ನಡೆದವು. ಈಗ ವಾದ ಪ್ರತಿವಾದ ನಡೀತಾ ಇದ್ದಾಗೆ ಟೆಕ್ಸ್ಟ್ ಬುಕ್ ಕೂಡ ಮುದ್ರಣಗೊಂಡಿತ್ತು. ಸರ್ಕಾರ ಹೇಳಿರುವ ಅಂಕಿಅಂಶಗಳ ಪ್ರಕಾರ ಇನ್ನೂ ಕೂಡ 25% ಶಾಲೆಗಳಿಗೆ ಮಾತ್ರ ಪೂರೈಕೆ ಆಗಲಿಕ್ಕೆ ಬಾಕಿ ಇರುವಂಥದ್ದು. ಸೊ ಹಾಗಾಗಿ ಉಳಿದ ಕಡೆ ಅದು ಪೂರೈಕೆ ಆಗಿದೆ ಅಂತ ಸರ್ಕಾರದ ವರದಿ. ಆದರೆ ಈ ವಿವಾದಕ್ಕೆ ಕೇಂದ್ರ ಬಿಂದುವಾಗಿರುವಂಥ ಪಠ್ಯಪುಸ್ತಕ ರಚನಾ ಸಮಿತಿಯವರು ಹೇಳ್ತಾರೆ, ಈ ಒಂದು ವಿವಾದ ಅಂದರೆ ಪ್ರಶ್ನೆ ಎತ್ತಿರುವವರ ಪ್ರಶ್ನೆಗಳೆಲ್ಲವೂ ಅದು ಬೋಗಸ್ ಮತ್ತು ಸುಳ್ಳು. ಪಠ್ಯಪುಸ್ತಕ ಇನ್ನೂ ಅದು ಬಿಡುಗಡೆ ಆಗಿಲ್ಲ. ಸೊ ಹಾಗಾಗಿ ಸುಮ್ಮನೆ ವಾದ ವಿವಾದವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ. ಆದರೆ ಸರ್ಕಾರ ಕೊಟ್ಟಿರುವ ಅಂಕಿಅಂಶ ನೋಡಿ, ಪ್ರಸ್ತುತ ಪಠ್ಯಪುಸ್ತಕಗಳು 76% ಮುದ್ರಣವಾಗಿದೆ. 76% ಅಂದರೆ 100ರಲ್ಲಿ 76 ಪುಸ್ತಕ ಮುದ್ರಣ ಆಗಿದೆ. 76% ಪ್ರಿಂಟಿಂಗ್ ಮುಗಿದಾಗಿದೆ. ಅದರಲ್ಲಿ 63%, 63% ನಾವು ಸ್ಕೂಲ್ಗಳಿಗೆ ಪೂರೈಕೆ ಮಾಡಿ ಆಗಿದೆ ಅಂತ. ಆಯಿತು, ನೀವು 63% ಅಂತ ಹೇಳಿದ್ರಿ, 65% ಪೂರೈಕೆ ಆಯಿತು ಅಂತ ತಿಳ್ಕೊಳ್ವಾ? ಉಳಿದ 35% ಮಕ್ಕಳಿಗೆ ಅಥವಾ ಶಾಲೆಗಳಿಗೆ ಇನ್ನೂ ಕೂಡ ಪೂರೈಕೆ ಆಗಿಲ್ಲ. ಜೂನ್ ಮೊದಲ ವಾರ ತರಗತಿ ಈಗಾಗಲೇ ಆರಂಭವಾಗಿದೆ. ಸರ್ಕಾರಿ ಶಾಲೆಗಳು ಆರಂಭವಾಗಿಯೇ 8-10 ದಿವಸ ಆಯಿತು. ಖಾಸಗಿ ಶಾಲೆಗಳು ಮತ್ತು CBSE ಸ್ಕೂಲ್ಗಳು ಇದೇ 1ನೇ ತಾರೀಕಿಗೆ ಆರಂಭವಾಗಿದೆ. ನಾವು ಶೈಕ್ಷಣಿಕ ಕ್ಷೇತ್ರದ ಬಗ್ಗೆ, ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಬೇಕಾದವರು ಮತ್ತು ಅದೊಂದು ಆದ್ಯತೆಯಾಗಿ ಪರಿಗಣಿಸಬೇಕಾದವರು, ಶಾಲೆ ಆರಂಭವಾಗುವ ಸಮಯಕ್ಕೆ ಎಲ್ಲವೂ ಸರ್ವಸನ್ನದ್ಧ ಅಥವಾ ಎಲ್ಲವೂ ಸಿದ್ಧವಾಗಿರುವ ರೀತಿಯಲ್ಲಿ ನಾವು ನೋಡಿಕೊಳ್ಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ದಿನದ ನಷ್ಟ ಕೂಡ ಅದು ಅಂತಿಮವಾಗಿ ಅದು ಬಾಧಿಸುವಂಥದ್ದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ. ನಾವು ನೋಡಿದ್ದೇವೆ, ಕೊರೋನಾದ ಕಾಲದಲ್ಲಿ ಅಥವಾ ಕೊರೋನಾದ ಕಾರಣಕ್ಕಾಗಿ ಉಂಟಾದ ಲಾಕ್ಡೌನ್, ಆ ನಂತರದ ವರ್ಷದ ಸೆಮಿ ಲಾಕ್ಡೌನ್ನ ಕಾರಣಕ್ಕಾಗಿ ಸ್ಕೂಲ್ಗಳನ್ನು ಒಂದೊಂದು ವರ್ಷ ಬಂದ್ ಮಾಡಿದ ಪರಿಣಾಮ ಮಕ್ಕಳಿಗೆ ಎಷ್ಟೊಂದು ಶೈಕ್ಷಣಿಕವಾದಂಥ ಮತ್ತು ಮಾನಸಿಕವಾದಂಥ ತೊಂದರೆ ಉಂಟಾಗಿದೆ. ಈ ತೊಂದರೆ ಉಂಟಾಗಿದೆ ಅನ್ನೋದನ್ನು ಸಂಸತ್ತಿನ ಸಮಿತಿ ಕೂಡ ಅದನ್ನು ತನ್ನ ವರದಿಯಲ್ಲಿ ಶೈಕ್ಷಣಿಕ ಸಮಿತಿ ಕೂಡ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಸುದೀರ್ಘ ಕಾಲ ಸ್ಕೂಲ್ಗಳನ್ನು ನಾವು ಬಂದ್ ಮಾಡಿದ ಕಾರಣದಿಂದಾಗಿ ಅದನ್ನು ಮತ್ತೆ ಮಕ್ಕಳ ಮಾನಸಿಕ ಅಥವಾ ಅವರ ಕಲಿಕೆ ಪ್ರಮಾಣವನ್ನು ದುರಸ್ತಿ ಮಾಡಲಾಗದಷ್ಟು ಅಲ್ಲಿ ತೊಂದರೆಯಾಗಿದೆ ಅಂತ. ಸೊ ಹಾಗಾಗಿ ನೀವು ಸ್ಕೂಲ್ ಆರಂಭ ಜೂನ್ ಮೊದಲ ವಾರ ಅಥವಾ
ಈಗಂತೂ ಮೇ 3ನೇ ವಾರದಲ್ಲಿ ಶಾಲೆಗಳು ಆರಂಭವಾಗುತ್ತೆ ಅಥವಾ ಮೇ 4ನೇ ವಾರದಲ್ಲಿ ಆರಂಭವಾಗುತ್ತೆ. ಅಷ್ಟೊತ್ತಿಗೆ ಎಲ್ಲವನ್ನೂ ಸಿದ್ಧತೆ ಮಾಡಿಕೊಳ್ಳಬೇಕಾದದ್ದು ಒಂದು ಸರ್ಕಾರದ ಜೊತೆಗೆ ಸರ್ಕಾರದ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯ ಒಂದು ಧರ್ಮ ಅದು. ನಾವು ಶಾಲೆಯ ಬಾಗಿಲು ತೆಗೆದು ಪಠ್ಯಪುಸ್ತಕ ಬರುತ್ತೆ ಮುಂದಿನ ವಾರ ಬರುತ್ತೆ, ಈ ವಾರ ಬರುತ್ತೆ ಅಂತ ಕಾದು ಕುಳಿತುಕೊಳ್ಳುವುದಕ್ಕಿಂತ ಬದಲಾಗಿ ಮಕ್ಕಳು ಸ್ಕೂಲಿಗೆ ಬರುವಾಗಲೇ ಅವರಿಗೆ ಪಠ್ಯಪುಸ್ತಕ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಮತ್ತು ಅಂಥ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಾದದ್ದು ಒಂದು ಸರ್ಕಾರದ ಒಂದು ಶಿಕ್ಷಣ ಇಲಾಖೆಯ ಅದೊಂದು ಧರ್ಮ ಮತ್ತು ಕರ್ತವ್ಯ, ಯಾವುದೇ ಸರ್ಕಾರಗಳು ಇರಲಿ. ಸರ್ಕಾರ ಹೇಳುತ್ತೆ ಪಠ್ಯಪುಸ್ತಕಗಳ ಮುದ್ರಣ ಪೂರೈಕೆಗಾಗಿ ಟೆಂಡರನ್ನು ಮೊನ್ನೆ ಅಂದರೆ 2021 ಡಿಸೆಂಬರ್ 22ರಂದು ಡಿಸೆಂಬರ್ ತಿಂಗಳಲ್ಲಿ ಕಳೆದ ವರ್ಷದ ಅಂದರೆ 2021ನೇ ಇಸವಿಯ ಡಿಸೆಂಬರ್ ತಿಂಗಳಲ್ಲಿ ನಾವು ಟೆಂಡರ್ ಕರೆದಿದ್ದೆವು ಮತ್ತು ಆ ಟೆಂಡರ್ನಲ್ಲಿ ಆಯ್ಕೆಯಾದ ಮುದ್ರಕರಿಗೆ ನಾವು ಕಾರ್ಯಾದೇಶವನ್ನು ಅಂದರೆ ಪ್ರಿಂಟಿಂಗ್ ಆರ್ಡರನ್ನು ಅದನ್ನು ಫೆಬ್ರವರಿ ಮತ್ತು ಮಾರ್ಚ್ ಅವಧಿಯಲ್ಲಿ ನಾವು ಕೊಟ್ಟಿದ್ದೇವೆ ಅಂತ. ಫೆಬ್ರವರಿ ಮಾರ್ಚಲ್ಲಿ ನೀವು ಪ್ರಿಂಟಿಂಗ್ ಆರ್ಡರ್ ಕೊಟ್ಟು ಆಮೇಲೆ ಅದು ಏಪ್ರಿಲ್ ಮೇಯಲ್ಲಿ ಸಿದ್ಧ ಆಗಬೇಕು, ಲಕ್ಷಾಂತರ ಪಠ್ಯಗಳು ಸಿದ್ಧ ಆಗಬೇಕು, ಆಮೇಲೆ ನಂತರ ಅದು ಪೂರೈಕೆ ಆಗಬೇಕು ಅಂತ ಹೇಳಿದ್ರೆ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಷ್ಟೊಂದು ಸಣ್ಣ ಅವಧಿಯಲ್ಲಿ ನೀವು? ಸೊ ಈ ವಿಚಾರ ಯಾಕೆ ಇಷ್ಟು ಸುದೀರ್ಘ ಕಾಲದಿಂದ ಶಿಕ್ಷಣ ವ್ಯವಸ್ಥೆಯನ್ನು ನೋಡ್ತಾ ಇರುವಂಥ ಶಿಕ್ಷಣ ಇಲಾಖೆಗೆ ಗೊತ್ತಿಲ್ಲ. ಪ್ರತಿ ವರ್ಷವೂ ನಮ್ಮಲ್ಲಿ ಶಾಲೆ ಆರಂಭವಾಗುವ ಹೊತ್ತಿಗೆ ಮೊದಲ ತಕರಾರೇ ಪಠ್ಯಪುಸ್ತಕಗಳು ಬಂದಿಲ್ಲ ಅಂತ. ಸೊ ಈ ಬಾರಿ ಈ ನಡುವೆ ಪಠ್ಯಪುಸ್ತಕ ವಿವಾದ ಭಾರಿ ತೀವ್ರವಾಗಿ ಆಯಿತು. ಪಠ್ಯಪುಸ್ತಕದಲ್ಲಿ ಅನೇಕ ಮಹಾತ್ಮರ ಮತ್ತು ಅನೇಕ ಮಹತ್ವದ ಚಾರಿತ್ರಿಕ ಉಲ್ಲೇಖಗಳನ್ನು ಬಿಡಲಾಯಿತು. ಅದು ಬುದ್ಧನ ವಿಚಾರ ಇರ್ಬೋದು, ಬಸವಣ್ಣನ ವಿಚಾರ ಇರ್ಬೋದು, ಅಂಬೇಡ್ಕರ್ ವಿಚಾರ ಇರ್ಬೋದು, ಅಥವಾ ಭಗತ್ ಸಿಂಗ್ ವಿಚಾರ ಇರಬಹುದು. ಕೊನೆಗೆ ಅದನ್ನೆಲ್ಲ ತೇಪೆ ಹಾಕುವ ಪ್ರಯತ್ನ ಮಾಡಿತು. ಈ ನಡುವೆ ಸರ್ಕಾರದ ಸಚಿವರು, ಶಿಕ್ಷಣ ಇಲಾಖೆ ಸಚಿವರು ಹೇಳ್ತಾರೆ, ನಮ್ಮ ಸಾಧನೆಯನ್ನು ಸಹಿಸದೆ ಪಠ್ಯ ಪರಿಷ್ಕರಣೆ ಬಗ್ಗೆ ವಿವಾದ ಮಾಡಲಾಯಿತು. ನಮ್ಮ ಸರ್ಕಾರದ ಸಾಧನೆಯನ್ನು ಸಹಿಸದವರು ಈ ಒಂದು ವಿವಾದವನ್ನು ಮಾಡಿದರು. ಏನು ಸಾಧನೆ? ನಾವು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗೆ 24,000 ಶಿಕ್ಷಕರ ವರ್ಗಾವಣೆಯನ್ನು ಸುಗಮವಾಗಿ ಮಾಡಿದೆವು. ಆ ಸಾಧನೆಯನ್ನು ನೋಡಿ ಒಂದಷ್ಟು ಜನಕ್ಕೆ ಕಣ್ಣು ಕೊಕ್ಕಿತ್ತು, ಹಾಗಾಗಿ ವಿವಾದವನ್ನು ಅವರು ಮಾಡಿದರು ಅಂತ. ಈಗ ಅದೇ ಒಂದು ಸಾಧನೆಯೇ ಅಲ್ಲ, ಒಂದು ಸ್ಕೂಲ್ ಆರಂಭವಾಗುವ ಹೊತ್ತಿಗೆ ಶಾಲೆಗಳಿಗೆ ಬೇಕಾದ ಮೂಲಸೌಕರ್ಯ ಜೊತೆಗೆ ಆ ಪಠ್ಯಪುಸ್ತಕ ಅಥವಾ ಮಕ್ಕಳಿಗೆ ಕೊಡುವಂಥ ಇತರ ಪರಿಕರಗಳು ಅದನ್ನು ಸೂಕ್ತವಾಗಿ ಇನ್ ಟೈಮ್ ಆಗಿ ರೀಚ್ ಮಾಡಿಸುವುದು ಕೂಡ ಸರ್ಕಾರದ ಸಾಧನೆ ಅಲ್ವಾ? ಅದನ್ಯಾಕೆ ಸರ್ಕಾರ ಅಥವಾ ಸಚಿವರು ಮಾತನಾಡ್ತಾ ಇಲ್ಲ ಈ ವಿಚಾರವಾಗಿ? ಇವಾಗ ವಿವಾದ ಭಾರಿ ದೊಡ್ಡ ಮಟ್ಟದಲ್ಲಿ ತಾರಕಕ್ಕೆ ಅಥವಾ ತೀವ್ರ ಸ್ವರೂಪಕ್ಕೆ ಬಂದು ನಿಂತಿದೆ. ಮೊದಲಿಗೆ ಒಂದೆರಡು ವಿಚಾರಕ್ಕೆ ಮಾತ್ರ ಇದ್ದಂಥ ವಿವಾದ ಈಗ ಅದು ಕುವೆಂಪು ಅವರ ವಿಚಾರಕ್ಕೂ ಬಂತು, ನಡಗೀತೆಯ ವಿಚಾರವಾಗಿ ಬಂತು. ಸೊ ಇನ್ನೊಂದು ಕಡೆ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರು ಕುವೆಂಪು ಅವರ ಬಗ್ಗೆ ಅಥವಾ ನಡಗೀತೆಯ ಬಗ್ಗೆ ತುಂಬ ಲಘುವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಫಾರ್ವರ್ಡ್ ಮಾಡಿದ್ರು. ಅವರೇನು ಹೇಳಿಕೊಳ್ತಾರೆ, ನಾನು ಫಾರ್ವರ್ಡ್ ಮಾಡಿದ್ದು ನಾನೇ ಬರೆದದಲ್ಲ ಅಂತ. ಈಗ ಯಾವುದೇ ನಿಂದನೆಯ ಆಕ್ಷೇಪದ ವಿಚಾರಗಳನ್ನು ವಾಟ್ಸಪ್, ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಬರೀಬೇಕಾಗಿಲ್ಲ. ನೀವು ಫಾರ್ವರ್ಡ್ ಮಾಡೋದು ಕೂಡ ಅದು ಅಪರಾಧನೇ. ಅದು ಅವರ ಅವರು ಹೇಳಿಕೊಳ್ಳುವಂಥ ಸಮಜಾಯಿಸಿಕೆ, ನಾನಲ್ಲ ಬೇರೆಯವರದನ್ನು ನಾನು ಫಾರ್ವರ್ಡ್ ಮಾಡಿದಂಥ. ಈಗ ಒಟ್ಟು ವಿವಾದ ಭಾರಿ ತಾರಕಕ್ಕೆ ಬಂದು ಅನೇಕ ಮಂದಿ ಲೇಖಕರು, ಅನೇಕ ಮಂದಿ ಕವಿಗಳು, ಸಾಹಿತಿಗಳು ತಮ್ಮದು ಆಯ್ಕೆಯಾಗಿರುವಂಥ ಪಠ್ಯಗಳನ್ನು ಅಥವಾ ಕವನಗಳನ್ನು, ಕಥೆಗಳನ್ನು, ಪ್ರಬಂಧಗಳನ್ನು ವಾಪಸ್ ಪಡಿತೇವೆ ಅಂತ ಶಿಕ್ಷಣ ಇಲಾಖೆಗೆ ಪತ್ರ ಬರೀತಾ ಇದ್ದಾರೆ. ಆ ಮಟ್ಟದ ಗೊಂದಲ ಈ ಜೂನ್ ತಿಂಗಳಲ್ಲಿ ನಾವು ಎದುರಿಸ್ತಾ ಇದ್ದೇವೆ. ಜೂನ್ ತಿಂಗಳಂತ ಹೇಳಿದ್ರೆ ಇಡೀ ಒಂದು ಮಕ್ಕಳ ಲವಲವಿಕೆ ಜೊತೆಗೆ ಮಕ್ಕಳು ಲವಲವಿಕೆಯಿಂದ ಶಾಲೆಗೆ ಬರುವಂಥ ಒಂದು ಅವಧಿ, ಶಾಲೆಯ ಆರಂಭದ ಅಥವಾ ಶೈಕ್ಷಣಿಕ ವರ್ಷದ ಒಂದು ಆರಂಭದ ಅತ್ಯಂತ ಮಹತ್ವದ ತಿಂಗಳು. ಇಡೀ ವರ್ಷಕ್ಕೆ ಏನಾಗಬೇಕು, ಯಾವ ರೀತಿಯ ಕಲಿಕಾ ಅವಧಿಗಳು, ಎಲ್ಲ ಬಗ್ಗೆ ಚಿಂತನ ಮಂಥನ ನಡೆಯುವಂಥ ತಿಂಗಳಲ್ಲಿ ಭಾರಿ ದೊಡ್ಡ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ರಾಷ್ಟ್ರದಲ್ಲಿ ಕೂಡ ಗಮನ ಸೆಳೆದಿರುವಂಥ ಒಂದು ವಿವಾದವಾಗಿ ಪಠ್ಯಪುಸ್ತಕ ಪರಿಷ್ಕರಣೆಯ ವಿಚಾರ ನಮ್ಮ ಮುಂದೆ ಬಂದು ನಿಂತಿದೆ. ಜೂನ್ ತಿಂಗಳಲ್ಲಿ ಏನಾಗಬೇಕಾಗಿತ್ತೋ ವಾಸ್ತವದಲ್ಲಿ ಶಿಕ್ಷಣ
ಮಕ್ಕಳಿಗೆ ಅಥವಾ ಒಟ್ಟು ಕಲಿಕೆಯ ಪ್ರಕ್ರಿಯೆಗೆ ಏನನ್ನು ನಾವು ಕೊಡಬೇಕಾಗಿತ್ತು, ಏನನ್ನು ಆದ್ಯತೆಯಾಗಿ ಮಾಡಬೇಕಾಗಿತ್ತು, ಏನನ್ನು ಸರ್ಕಾರ ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಗಮನ ಕೊಡಬೇಕಾಗಿತ್ತು, ಅದೆಲ್ಲವೂ ಬದಿಗೆ ಸರಿಸಲ್ಪಟ್ಟು ಈಗ ಕೇವಲ ಪಠ್ಯಪುಸ್ತಕ ಪರಿಷ್ಕರಣೆ, ವಾದ ಪ್ರತಿವಾದ ಈ ತಕರಾರುಗಳು ನಡೀತಾ ಉಂಟು. ಅಂತಿಮವಾಗಿ ಇದರಿಂದ ಏನು ಕಳೆದುಕೊಳ್ಳುವವರು ನಷ್ಟಕ್ಕೆ ಒಳಗಾಗುವವರು ನಮ್ಮ ಮಕ್ಕಳು. ಅದರಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಮಕ್ಕಳು. ಈಗಲೇ ಸರ್ಕಾರ ಇಲ್ಲಿ ಹೇಳಿರುವಂಥದ್ದು 63% ಸ್ಕೂಲ್ಗಳಿಗೆ ಪಠ್ಯಪುಸ್ತಕವನ್ನು ರವಾನೆ ಮಾಡಿದ್ದೇವೆ ಅಂತ. 63 ಅಂತ ಹೇಳಿದ್ರು ಕೂಡ ಅದು 50% ಆಗಿದೆ ಇಲ್ವಾ? ಯಾಕಂತ ಹೇಳಿದ್ರೆ ಸರ್ಕಾರದ ಎಲ್ಲ ಲೆಕ್ಕ ಅಂಕಿಅಂಶಗಳು ಅದು ಪಕ್ಕಾ ಇರುವುದಿಲ್ಲ. ಸೊ ಹಾಗಾಗಿ ಈಗ ತಲೆದೋರಿರುವ ಸಮಸ್ಯೆ, ಪಠ್ಯಪುಸ್ತಕದ ಅನೇಕ ಮಂದಿ ಲೇಖಕರುಗಳು ತಮ್ಮ ಏನು ಕತೆ, ಕವನ ಅಥವಾ ಪ್ರಬಂಧಗಳನ್ನು ವಾಪಸ್ ಪಡಿತೇವೆ ಅಂತ ಹೇಳುವ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತೊಮ್ಮೆ ಅದು ಭಾರಿ ದೊಡ್ಡ ಇರಿಸು ಮುರುಸು ಮತ್ತೊಂದು ಅಡಕತ್ತರಿಯಲ್ಲಿ ಸಿಲುಕಿಕೊಳ್ಳುವಂಥ ಒಂದು ಪ್ರಸಂಗ ಎದುರಾಗಿದೆ. ಪಠ್ಯಪುಸ್ತಕವನ್ನೇ ವಾಪಸ್ ಪಡೆಯುವುದಾ? ಇಲ್ಲ, ಈ ಹಿಂದೆ ಕೂಡ ಅನೇಕ ಬಾರಿ ಆಗಿತ್ತು. ಒಂದು ಪಠ್ಯನೋ ಅಥವಾ ಒಂದು ವಿಚಾರನೋ ಏನಾದರೂ ವಿವಾದಕ್ಕೆ ಎಡೆಯಾದಾಗ ಶಿಕ್ಷಣ ಇಲಾಖೆ ಹೇಳುತ್ತೆ, ಪಠ್ಯಪುಸ್ತಕ ಎಲ್ಲ ರವಾನೆ ಮಾಡಲಾಗಿದೆ, ಎಲ್ಲ ಮಕ್ಕಳ ಕೈಯಲ್ಲಿದೆ, ನಾವು ಅದಕ್ಕೆ ಅದು ಪರ್ಟಿಕ್ಯುಲರ್ ಪಾಠವನ್ನು ಈ ಬಾರಿ ಬೋಧನೆಗೆ ಇಟ್ಟುಕೊಳ್ಳುವುದಿಲ್ಲ, ಅದರ ಬಗ್ಗೆ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳುವುದಿಲ್ಲ. ಸೊ ಹಾಗಾಗಿ ಆ ಪಠ್ಯವನ್ನು ಬಿಟ್ಟು, ಆ ಪಾಠವನ್ನು ಬಿಟ್ಟು ಅಥವಾ ಆ ಕಥೆಯನ್ನು ಬಿಟ್ಟು ಪಠ್ಯದಲ್ಲಿರೋ ಪುಸ್ತಕದಲ್ಲಿರುವಂಥ ಇತರ ಪಾಠಗಳನ್ನು ಮುಂದುವರಿಸಿ ಪಾಠ ಮಾಡಿ ಅಂತ ಶಿಕ್ಷಣ ಇಲಾಖೆ ಆದೇಶ ಕೊಡುತ್ತೆ. ಸೊ ಹಾಗಾಗಿ ಈ ಬಾರಿ ಕೂಡ ಬಹುಶಃ ಆ ರೀತಿ ಆಗುತ್ತಾ, ಅಥವಾ ಯಾಕಂತ ಹೇಳಿದ್ರೆ ಸರ್ಕಾರ ಮತ್ತು ಪಠ್ಯ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರು ಇತ್ತಿರೋ ಪ್ರಶ್ನೆ, ಭಾರಿ ದೊಡ್ಡ ನಷ್ಟ ಆಗುತ್ತೆ, ಈಗ 100 ಕೋಟಿ ನಷ್ಟ ಆಗುತ್ತೆ, ನೀವು ಈ ಹೊತ್ತಿನಲ್ಲಿ ಬಂದು ಪಠ್ಯ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮತ್ತು ನಾನು ವಾಪಸ್ ಪಡ್ಕೊಳ್ತೇನೆ ಅಂತ ಹೇಳಿದರೆ ಅಂತ. ಸೊ ಹಾಗಾಗಿ ಪರ್ಯಾಯ ಮಾರ್ಗಗಳು ಕೂಡ ಇದಾವೆ ಅನ್ನೋದನ್ನು ಸರ್ಕಾರ ಗಮನಿಸಬೇಕಾಗತ್ತೆ. ಪಠ್ಯಪುಸ್ತಕವನ್ನೇ ವಾಪಸ್ ಪಡೆಯುವುದಕ್ಕಿಂತಲೂ, ಅಥವಾ ಅಂಥ ಪರಿಸ್ಥಿತಿ ಬಂದರೆ ಯಾವ ಪಠ್ಯಗಳನ್ನು ಬಿಡುವುದು ಅನ್ನೋದನ್ನು ಉಲ್ಲೇಖ ಮಾಡಿಕೊಂಡು ಮಕ್ಕಳಿಗೆ ಕೈಗೆ ಪಠ್ಯಪುಸ್ತಕವನ್ನು ರವಾನಿಸುವ ಕೆಲಸ ಮಾಡಿ. ಅಥವಾ ಇನ್ನೂ ಹೊಸದಾಗಿ ಮುದ್ರಣ ಮಾಡ್ತೇವೆ ಅಂತ ಹೇಳಿದರೆ, ನಾನು ಈಗಾಗಲೇ ನಿಮಗೆ ಕೊಟ್ಟಂಥ ದಿನಾಂಕಗಳು ನೋಡಿ, ಇನ್ನೂ ಪೂರ್ತಿಯಾಗಿ 100% ಮಕ್ಕಳಿಗೆ ಅಥವಾ ಶಾಲೆಗಳಿಗೆ ಪಠ್ಯಪುಸ್ತಕವನ್ನು ನಾವು ರವಾನೆ ಮಾಡಿ ಆಗಿಲ್ಲ. ಈ ಒಂದು ಅದು ಕಳೆದ ಡಿಸೆಂಬರ್ನಲ್ಲೇ ಟೆಂಡರ್ ಕರೆಯಲಾಗಿತ್ತು ಪಠ್ಯಪುಸ್ತಕ ಮುದ್ರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆನಂತರ ಪ್ರಿಂಟಿಂಗ್ ಆರ್ಡರನ್ನು ಮುದ್ರಣಾಲಯಗಳಿಗೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಕೊಡಲಾಗಿತ್ತು. ಆದರೂ ಕೂಡ ಇನ್ನೂ ಕೂಡ ಪೂರ್ತಿಯಾಗಿ ಕೊಟ್ಟಾಗಿಲ್ಲ. ಸೊ ಹಾಗಾಗಿ ಇನ್ನೂ ಹೊಸತು ಪಠ್ಯಪುಸ್ತಕ ಮಾಡ್ತೇವೆ ಮತ್ತು ಅದನ್ನು ರವಾನೆ ಮಾಡ್ತೇವೆ ಅಂತ ಹೇಳಿದ್ರೆ ಈ ಶೈಕ್ಷಣಿಕ ವರ್ಷ ಪೂರ್ತಿಯಾಗುವ ತನಕ ಪಠ್ಯಪುಸ್ತಕ ಮಕ್ಕಳ ಕೈಗೆ ಸೇರುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಸೊ ಹಾಗಾಗಿ ವಿವಾದ ಏನಿದೆ, ತಕರಾರು ಏನಿದೆ, ಆ ಪಠ್ಯಗಳ ಬಗ್ಗೆ ಮತ್ತು ಆ ವಿಚಾರಗಳ ಬಗ್ಗೆ ಸರ್ಕಾರ ಒಂದು ಸ್ಪಷ್ಟವಾದಂಥ ನಿರ್ಧಾರ, ಎಲ್ಲರನ್ನು ಒಳಗೊಂಡ ಒಂದು ಸಮನ್ವಯದ, ಯಾಕಂತ ಹೇಳಿದ್ರೆ ಇಲ್ಲಿ ಇದೀಗ ಮಠಾಧೀಶರು, ಸ್ವಾಮೀಜಿಗಳು, ಪಂಥದವರು, ಪಕ್ಷದವರು ಎಲ್ಲರೂ ತಮ್ಮ ಆಕ್ಷೇಪಗಳನ್ನು ಮುಂದೆ ಇಟ್ಟಿದ್ದಾರೆ. ಆಕ್ಷೇಪಗಳನ್ನು ನಾವಿಲ್ಲಿ ನಿರಾಕರಣೆ ಮಾಡುವಂಥದ್ದಲ್ಲ, ಆಕ್ಷೇಪಗಳಲ್ಲಿ ಇರುವಂಥ ತಾತ್ವಿಕ ಸತ್ಯವನ್ನು ಕೂಡ ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಒಟ್ಟು ಜೂನ್ ತಿಂಗಳಲ್ಲಿ ನಾವು ಯಾವುದಕ್ಕೆ ವಿಶೇಷವಾಗಿ ಶಿಕ್ಷಣ ವಲಯ, ಶಿಕ್ಷಣ ಇಲಾಖೆ ಆದ್ಯತೆ ಕೊಡಬೇಕಾಗಿತ್ತು, ಅವೆಲ್ಲವೂ ಬದಿಗೆ ಸರಿಸಲ್ಪಟ್ಟು ಈಗ ವಿವಾದವೇ ಕೇಂದ್ರ ಬಿಂದುವಾಗಿದೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.